ಮಾರಿಗುಡಿ ಎಂಬ ನಕಲಿ ಇನ್ಸ್ಟಾಗ್ರಾಮ್ ಖಾತೆಯನ್ನು ಸೃಷ್ಟಿಸಿ ಇದರಲ್ಲಿ ಕೋಮು ಭಾವನೆ ಕೆರಳಿಸುವ ಪೋಸ್ಟ್ಗಳನ್ನು ಹಾಕ್ತಾ ಇದ್ದ ಬೆಳ್ತಂಗಡಿ ಮೂಲದ ಯುವಕ ಮೊಹಮ್ಮದ್ ಅಜ್ಮಲ್ ಎಂಬಾತನನ್ನು ನಗರ ಪೊಲೀಸರು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಂದು ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಹೇಳಿದ್ದಾರೆ. ಸುದ್ದಿಗಾರರಿಗೆ ಮಾಹಿತಿ ನೀಡಿದ ಅವರು, ಕೋಮು ಗಲಭೆ ಸೃಷ್ಟಿಸುವ ಹುನ್ನಾರದಿಂದ ಈತ ಮಾರಿಗುಡಿ ಎಂಬ ನಕಲಿ ಇನ್ಸ್ಟಾಗ್ರಾಮ್ ಖಾತೆಯನ್ನು ತೆರೆದು ಕೋಮು ಸಂಬಂಧಿಸಿ ಪೋಸ್ಟನ್ನು ಮಾಡ್ತಾ ಇದ್ದ. ಈ ಸಂಬಂಧ ಮಂಗಳೂರು ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಲಾಗಿತ್ತು. ಆರೋಪಿಯನ್ನ ಮಂಗಳವಾರ ಪೊಲೀಸರು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಹಿಜಾಬ್ ವಿಚಾರವಾಗಿ ಹೈಕೋರ್ಟ್ ನೀಡಿದ ಮಧ್ಯಂತರ ತೀರ್ಪನ್ನು ಉಲ್ಲಂಘಿಸಿ ಮಂಗಳೂರಿನ ರಥಬೀದಿ ಕಾಲೇಜಿನಲ್ಲಿ 5 ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಿ ತರಗತಿ ಪ್ರವೇಶಿಸಿದ ಸಂದರ್ಭದಲ್ಲಿ ಹಿಂದೂ ಸಂಘಟನೆಯ ವಿದ್ಯಾರ್ಥಿಯೋರ್ವ ಅವರನ್ನು ಪ್ರಶ್ನೆ ಮಾಡಿದ್ದ. ಇದೇ ದ್ವೇಷ ಇಟ್ಟುಕೊಂಡು ಅಜಲ್ ಆತನ ಫೋಟೋವಿರುವ ಪೋಸ್ಟನ್ನು ಇನ್ಸ್ಟಾಗ್ರಾಂನಲ್ಲಿ ಪ್ರಕಟಿಸಿ ಶ್ರದ್ಧಾಂಜಲಿ ಎಂಬ ತಲೆಬರಹವನ್ನು ಹಾಕಿದ್ದಾನೆ. ಅಲ್ಲದೆ ಕೊಲೆ ಬೆದರಿಕೆಯನ್ನು ಸಾರ್ವಜನಿಕವಾಗಿ ಹಾಕಿದ್ದಾನೆ. ಶಿವಮೊಗ್ಗದಲ್ಲಿ ಹರ್ಷ ಕೊಲೆಯಾದ ಹಾಗೆ ನಿನ್ನನ್ನು ಕೊಲೆ ಮಾಡುವುದಾಗಿ ವಿದ್ಯಾರ್ಥಿಗೆ ವಾಟ್ಸಪ್ ಮುಖಾಂತರ ಆರೋಪಿ ಬೆದರಿಕೆಯನ್ನು ಹಾಕಿದ್ದಾನೆ. ಈ ಎಲ್ಲ ಘಟನೆ ಸಂಬಂಧ ಪೊಲೀಸರಿಗೆ ದೂರು ನೀಡಿ ಆತನ ವಿರುದ್ಧ ಕ್ರಮಕ್ಕೆ ಆಗ್ರಹವನ್ನ ಮಾಡಲಾಗಿತ್ತು ಎಂದು ಕಮಿಷನರ್ ವಿವರಿಸಿದರು. ದಯಾನಂದ ಪೈ ಡಿಗ್ರಿ ಕಾಲೇಜ್ ಏನಿದೆ ಅಲ್ಲಿ ಈ ಹಿಜಾಬ್ ರಿಲೇಟೆಡ್ ವಿದ್ಯಾರ್ಥಿಗಳ ನಡುವೆ ಒಂದು ಸಂಘರ್ಷ ಆಗಿತ್ತು. ಆ ಸಂದರ್ಭದಲ್ಲಿ 2 ಪ್ರಕರಣಗಳನ್ನು ನಾವು ದಾಖಲು ಮಾಡಿಕೊಂಡಿದ್ವಿ ಬಂದರ್ ಪೊಲೀಸ್ ಠಾಣೆಯಲ್ಲಿ. ನಂತರದಲ್ಲಿ ಆ ಪ್ರಕರಣದ ಆರೋಪಿ ಒಬ್ಬನನ್ನು ಗುರಿಯಾಗಿಟ್ಟುಕೊಂಡು ಕೋಮು ಸೌಹಾರ್ದತೆ ಹಾಳಾಗೋ ರೀತಿಯಲ್ಲಿ ಆ ಆರೋಪಿ ಯಾರಿದ್ದಾನೆ ಅವನ್ನ ಶಿವಮೊಗ್ಗದಲ್ಲಿ ನಡೆದಂತಹ ಕೊಲೆಯ ರೀತಿಯಲ್ಲೇ ಇವನ್ನ ಕೊಲೆ ಮಾಡಲಾಗುತ್ತೆ ಮತ್ತು ಚರಂಡಿಯಲ್ಲಿ ಇವನು ಹೆಣ ನೀವು ಸಿಗುತ್ತೆ. ಅದೇ ರೀತಿ ಕೇವಲ ಈ ಒಬ್ಬ ವ್ಯಕ್ತಿ ಅಷ್ಟೇ ಅಲ್ಲ, ಕೆಲ ಐತಿಹಾಸಿಕ ಪುರುಷರು ಅವರ ಚಿತ್ರವನ್ನು ಅತ್ಯಂತ ಅಶ್ಲೀಲ ರೀತಿಯಲ್ಲಿ ಮಾರ್ಫ್ ಮಾಡಿಬಿಟ್ಟು ತಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಶೇರ್ ಮಾಡಿರುವಂಥ ಒಂದು ಘಟನೆ ನಡೆದಿತ್ತು. ಶಿವಾಜಿ ಏನಿದ್ದಾರೆ ಅವರ ಒಂದು ಭಾವಚಿತ್ರವನ್ನು ವಿರೂಪಗೊಳಿಸುವಂಥ ಒಂದು ಕೆಲಸ ಈ ಸೇಮ್ ಇನ್ಸ್ಟಾಗ್ರಾಮ್ ಅಕೌಂಟಿಂದ ಮಾಡಲಾಗಿತ್ತು. ಅದು ಮಾರಿಗುಡಿ _ಗುಡಿ_5 ಅನ್ನುವಂಥ ಒಂದು ಖಾತೆಯಲ್ಲಿ. ಇದು ವಿದೇಶದಲ್ಲಿ ಇರುವಂತಹ ಒಂದು ಸಿಮ್ಮನ್ನು ಪಡ್ಕೊಂಡು ಆ ಸಿಮ್ಮನ್ನು ಇಲ್ಲಿ ಬೆಳ್ತಂಗಡಿ ಮೂಲದ ಒಬ್ಬ ಹುಡುಗ ಈ ಒಂದು ಕೃತ್ಯ ಮಾಡಿದ್ದು ನಮಗೆ ತನಿಖೆಯಲ್ಲಿ ಕಂಡು ಬಂದಿತ್ತು. ಅದರ ಹಿನ್ನೆಲೆಯಲ್ಲಿ ಆ ಹುಡುಗನನ್ನು ಅರೆಸ್ಟ್ ಮಾಡಿದ್ದೀವಿ. ಅವನ್ನ ನ್ಯಾಯಾಲಯದ ಮುಂದೆ ಇವತ್ತು ಹಾಜರು ಮಾಡ್ತಾ ಇದ್ದೀವಿ. ಮತ್ತು ಅವನ ಮೊಬೈಲಲ್ಲಿ ಇನ್ನೂ ಸಾಕಷ್ಟು ಆಕ್ಷೇಪಹಾರ್ಹ ಪೋಸ್ಟ್ಗಳು ಮತ್ತು ಬೇರೆ ಬೇರೆ ಕಂಟೆಂಟ್ಗಳು ಕಂಡು ಬಂದಿದೆ. ಅದರ ಹಿನ್ನೆಲೆಯಲ್ಲಿ ಅವನ್ನ ಮತ್ತೆ ಕಸ್ಟಡಿ ತಗೊಂಡು ಫರ್ದರ್ ಇಂಟ್ರೋಗೇಷನ್ ಮಾಡುವಂಥದ್ದನ್ನು ನಮ್ಮ ಸೆಲ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಸತೀಶ್ ಅವರು ಮಾಡಲಿದ್ದಾರೆ.